ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನ್ ಅನ್ಸಾರ್ ಇನೋಳಿ ಸುದ್ದಿ ಉಲ್ಲರಿಪ್ಪು ಕೋಣಾಜಲ್ ನಡ್ನತ್ತು ಉಳ್ಳಾಲ ತಾಲೂಕು ಸುರೂತೆ ದಸರಾ ಕಲಿಬಂತ ಗೌರಿ ಗಣೇಶ ಪೆರ್ನಾಲ್ ಆಘೋಷ ನರಿಂಗಾಣ ಯುವಕ ಮಂಡಲತೆ ವಾಲಿಬಾಲ್ ಕಲಿಮಂತ ಸಂಘ ಉಂಡಾಕಿತ್ತು ಒನ್ನಾಯರು ಪೂಜಾ ಮಕರಂಗ ತೊಡಕತ್ತುಗೆ ನಡ್ನತ್ತು ಅಡಿಪೊಲಿ ಲೇಸ್ ಕುತ್ತಾರ್ಲಿ ಕಿಟ್ಟಿತ್ತು ಮಕ್ಕಳ ಬಲ್ತರೆ ವ್ಯವಸ್ಥೆಗೆ ತೊಡಕ ಸ್ವರ್ತಗೆ ಪೋಂಡೆ ಪೆಂಡಿಂಗ್ ಕೊಸಿಯೇ ಕೊಸಿ ಇಸ್ಮಾಯಿಲ್ ಶಾಫಿನ ಮೆಹನತ್ ಬಂತು ಎನಿಯೂರು ಪ್ರಶಸ್ತಿ ಜಾಪಿನ ಮಗರು ಸ್ಕೂಲ್ ಮೈದಾನದಲ್ಲಿ ನಡ್ನತ್ತು ತಾಲೂಕು ಮಟ್ಟത്തെ ವಾಲಿಬಾಲ್ ಕಲಿಬಂತ ರಾಷ್ಟ್ರೀಯ ಕ್ರೀಡಾ ನಾಲಾಚರಣೆಯಲ್ಲಿ ಸಾಧನೆ ಆಯ್ಕೆ ಮಾಸ್ಟರ್ ಮಾರ್ಗ ಚಮ್ಮಂತೆ ಕೊಸಿ ಕೋಟೆಪುರ ಟಿಪ್ಪು ಸುಲ್ತಾನ್ ಸ್ಕೂಲ್ ನಡ್ನತ್ತು ತಾಲೂಕು ಮಟ್ಟത്തെ ಪ್ರತಿಭಾ ಕಾರಂಜಿ ಬಂತ ಉಳ್ಳಾಲ ಪುದಿಯ ತಾಲೂಕು ಐತು ಕೊರೆನಾಲ ಇರು ಅದು ಎಲ್ಲರೂ ಗೊಂತುಳ್ಳಿ ವಿಷಯ ತಾಲೂಕ್ರೆ ನೆಲೆಲು ಇಪ್ಪ ದಸರತೆ ಕಲಿಪಂತ ತೊಡಗಿರು ಅದಕ್ಕೆ ಶಾಸಕ ಯುಟಿ ಖಾದರ್ ಮೈಕಾಲ್ತಿ ವಿಶ್ವವಿದ್ಯಾನಿಲಯತೆ ಮೈದಾನದಲ್ಲಿ ತೊಡಕುವುದು ಉಳ್ಳಾಲ ತಾಲೂಕು ಆಯಪಿನ್ನೆ ಸುರೂತೆ ವರ್ಷത്തെ ದಸರಾ ಕಲಿಪಂತ നടപ്പായിട്ടുള്ള ഉടെ ആയത്തര ಬೇಗತ್ತಲು ತಾಲೂಕು ಮಟ್ಟത്തെ എല്ലാ ವ್ಯವಸ್ಥೆಯುಳ್ಳೆ ಕಲಿರೆ ಮೈದಾನ ಪಿನ್ನೆ ನೀಂದ್ರೆ ಕೊಲ ಹಾಕ್ರ ಮುನ್ನಲ್ತೆ ನಾಲ್ಲು ಉಳ್ಳಾಲ ತಾಲೂಕುಲು ಕಲಿಕ್ ಬೆನ್ಮಯ ವ್ಯವಸ್ಥೆ ಹಾಕಿತ್ತು ಕಲಿರಂಗಲೆ ಮುದುತಟ್ಟೆ ಸೊರಪನೆ ಹಾಕ್ರ ಅಂಟು ಶಾಸಕ ಯುಟಿ ಖಾದರ್ ಚೊಂತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಪಿನ್ನೆ ಕ್ರೀಡಾ ಇಲಾಖೆ ತಾಲೂಕು ಪಂಚಾಯತ್ ಪಿನ್ನೆ ಉಳ್ಳಾಲ ನಗರಸಭೆ ಇದ್ರೆ ಕೂಡಾಟತ್ತಲು ಮೈಕಾಲ ವಿಶ್ವವಿದ್ಯಾನಿಲಯತೆ ಮೈದಾನದಲ್ಲಿ ನಡ್ನೆ ಉಳ್ಳಾಲ ತಾಲೂಕು ಮಟ್ಟത്തെ ದಸರಾ ಕಲಿಪಂತತ್ತಿಗೆ ತೊಡಕು ಕೊಡ್ತದೆ ಅಯಲ್ ಮುಂಡಿ ಕಲ್ಲಿನಂಗಲೆ ತಡಿ ಮಾತ್ರ ಅಲ್ಲ ಅಂಟು ಮನಸ್ಸುಗುಂ ತಾಕತ್ತಂಡು ಅದರೊಟ್ಟಿಗೆ ನಲ್ಲ ಶಿಸ್ತುಂಡಾಕರು ಇಂಗನೆ ಆಯದಲು ಎಲ್ಲರೂ ಕಲಿಕರೆ ಬಿಸತ್ತಲು ಮುನ್ನಲಿಕ್ಕೋನುಂಟು ಅಯಲ್ ತೆರಿಪಾಟಿ ಮೈಕಾಲ ವಿಶ್ವವಿದ್ಯಾನಿಲಯತೆ ಪಿಟಿ ಮಾಸ್ಟರ್ ಡಾಕ್ಟರ್ ಜೆರಾಲ್ಡ್ ಸಂತೋಷ್ ಡಿಸೋಸಾ ಕೊಣಜೆ ಗ್ರಾಮ ಪಂಚಾಯತ್ ತಲೆಮುಪ್ಪಾಯೆ ಚಂಚಲಾಕ್ಷಿ ಉಳ್ಳಾಲ ನಗರಸಭೆ ತಲೆಮುಪ್ಪ ಚಿತ್ರಕಲಾ ಚಂದ್ರಕಾಂತ್ ಹರೇಕಳ ಗ್ರಾಮ ಪಂಚಾಯತ್ ತಲೆಮುಪ್ಪ ಬದುದ್ದೀನ್ ಫರೀದ್ ನಗರ ಕೊಣಜೆ ಗ್ರಾಮ ಪಂಚಾಯತ್ ಸದಸ್ಯರಾಯೆ ಅಚ್ಯುತ ಗಟ್ಟಿ ನಜರ್ ಶಾ ಪಟ್ಟೋರಿ ರವಿ ಕಕ್ಕೆಮಜಲು ಮಂಗಳ ಗ್ರಾಮೀಣ ಯುವಕ ಸಂಘತೆ ತಲೆಮುಪ್ಪ ಎಕೆ ರಹಮಾನ್ ಕೋಡಿಜಲ್ ಇಂಗೈನಾರ್ ಕ್ರೀಡಾ ಇಲಾಖೆರೆ ಜನ್ನಾಮತೆ ನಿರ್ದೇಶಕ ರವಿ ವೈ ನಾಯಕ್ ಬಿಂದರ್ಗ್ ಮರ್ಹಬ ಚೊಂತು ಕ್ರೀಡಾ ಇಲಾಖೆರೆ ಅಧಿಕಾರಿ ಮಂಜು ನನ್ನಿ ಚೊಂತು ಪೀಟ್ರಿ ಮಾಸ್ಟರ್ ಸಂಘತೆ ತಲೆಮುಪ್ಪ ತ್ಯಾಗಂ ಹರೇಕಳ ಲೇಸ್ ನಡಪಾಡಿ ಇಡೀ ದೇಶದಲ್ಲಿ ಹಿಂದುಂಗ ಆಗೋಸಾಕ್ರೆ ಅವರು ಪೆರ್ನಾಲ್ ಚೊಂದೆಂಗ್ ಅದು ಗೌರಿ ಗಣೇಶ ಪೆರ್ನಾಲ್ ಐತಿಕರು ಇದು ಬೇರೆ ಬೇರೆ ರೂಪದಲ್ಲಿ ಆಗೋಸಾಕ್ರರು ಅದೇ ಪೋಲೆ ಇಪ್ಪ ನರಿಂಗಣ ಯುವಕ ಮಂಡಲತೆ ತರಫುಲು ವಾಲಿಬಾಲ್ ಕಲಿಪಂತ ಅದು ಜಾವು ಪೋಲು ಕಲಿಪಂತತೆ ರೂಪದಲ್ಲಿ ಆಚರಣೆ ಹಾಕ ನಂಗೆ ಚೋರದಾನ ಶಿಬಿರ ಬೆಚ್ಚಪ್ಪ ನರಿಂಗಣ ಯುವಕ ಮಂಡಲ ತಂಗ 43 ಆಲ್ಮಾರಿ ಚೋರ ಕೊಡ್ತು 125 ಆಲ್ಮಾರಿ ಜಿಯ ಒಲಿಚಿತ್ತು ಅಂಗಲೆ ನಂಬಿತ್ತಿನ 1000 ಕುಟುಂಬದ ಸಹಾಯ ಹಾಕಿರ ಯುವಕ ಮಂಡಲದಲ್ಲಿ ಎಲ್ಲಾ ಜಾತಿ ದೀನ್ಮಾರೆ ಆಲ್ಮಾರ್ ಇಂತು ಎಲ್ಲಾ ಲೇಸರೆ ಒಗ್ಗಟ್ಟು ನಡಪಾಂಟುಳ್ಳಾರಂಟು ನರಿಂಗಣ ಗ್ರಾಮ ಪಂಚಾಯತ್ ಜಂಡಾಮತೆ ತಲೆಮುಪ್ಪ ನವಾಜ್ ಕಲ್ಲರ ಕೋಡಿಚುಂದು ಸಾರ್ವಜನಿಕ ಗಣೇಶೋತ್ಸವ ಕೊಂಡು ತೌಡುಗೋಡಿಲುಲ್ಲೆ ನರಿಂಗಣ ಯುವಕ ಮಂಡಲ ತರಫುಲು ಜಾವು ಪೋಲ್ ನಡ್ನೆ ವಾಲಿಬಾಲ್ ಕಲಿಪಂತದ್ದು ತೊಡಕು ಕೊಡ್ತು ಅಯಲ್ ಮುಂಡಿದ್ದು ಯಾಕಂದರೆ ನಮ್ಮ ಗ್ರಾಮದಲ್ಲಿ ಬಹಳ ಉತ್ಸಾಹದಿಂದ ಯುವಕರ ತಂಡ ಇರುವುದು ಅದು ತೌಡುಗೊಳ್ಳಿಯಲ್ಲಿರುವಂತಹ ಯುವಕ ಮಂಡಲ ರಿಜಿಸ್ಟರ್ ನರಿಂಗಣ ಅಂತ ಬಹಳ ಅಭಿಮಾನದಿಂದ ಇರ್ತೇನೆ. ಮೊನ್ನೆ ಕೂಡ ನಡೆದ ನಾನು ಒಂದು ಸಮಾರಂಭದಲ್ಲಿ ಕೂಡ ಹೇಳಿದ್ದೇನೆ. ಯಾಕಂದರೆ ಬಹಳ ಅಭಿಮಾನ ಮತ್ತು ಬಹಳ ಸಂತೋಷ ಆಗ್ತದೆ. ಯಾಕಂದರೆ ಇಂತಹ ಯುವಕರು ಬಹಳ ಒಗ್ಗಟ್ಟಿನಿಂದ ಎಲ್ಲರೂ ಕೈ ಜೋಡಿಸಿದರೆ ಏನೇ ಕಾರ್ಯಕ್ರಮ ಮಾಡ್ಬೋದು ಅಂತ ಹೇಳಿ ನನಗೆ ಬಹಳವಾಗಿ ಈ ಒಂದು ಸಂಘದ ಮೇಲೆ ಅಭಿಮಾನ ಬರಲು ಕಾರಣ ಆ ಒಂದು ಕ್ಲಿಷ್ಟಕರವಾದಂಥ ಒಂದು ಸಂದರ್ಭದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್ಡ್ ತಂಡದೊಂದಿಗೆ ನಾವು ಏನು ರಿಕ್ವೆಸ್ಟ್ ಮಾಡಿದ್ದೆವು, ನಿಮ್ಮೊಂದಿಗೆ ರಕ್ತದ ಅಭಾವ ಇದೆ, ಒಂದು ಬ್ಲಡ್ ಕ್ಯಾಂಪ್ ಮಾಡಬೇಕಂತೇಳಿ ಆ ಒಂದು ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ನಾನು ಸುಮಾರು 43 ರಕ್ತದಾನಿಗಳನ್ನು ಜೋಡಿಸಿ ಒಂದು ಬಹಳ ಅತ್ಯುತ್ತಮವಾದಂಥ ರಕ್ತದಾನ ಶಿಬಿರವನ್ನು ಕೊಟ್ಟಿದ್ದೀರಿ. ಈ ಒಂದು ರಕ್ತದಾನ ಶಿಬಿರವು 43 ಮಂದಿ ಅಲ್ಲ, 125 ಮಂದಿಗೆ ಅದು ಫಲಕಾರಿಯಾಗಿದೆ. ಆ 125 ಮಂದಿಯ ಅವಲಂಬಿತರಾಗಿ ಸುಮಾರು 1,000ಕ್ಕಿಂತಲೂ ಜಾಸ್ತಿ ಅವರ ಕುಟುಂಬಿಕರು ಆಶ್ರಯಿಸಿದರು. ಅವರೆಲ್ಲರ ಜೀವವನ್ನು ಉಳಿಸಿದಂಥ ಪುಣ್ಯ ಕಾರ್ಯವನ್ನು ಮಾಡಿದ್ದೀರಾ. ಆದ್ದರಿಂದ ಏನೇ ಸಂದರ್ಭದಲ್ಲಿ ಯಾವುದೇ ವಿಷಯ ಇರ್ಬೋದು, ಏನೇ ಕಾರ್ಯಕ್ರಮ ಇದ್ದರೂ ಯುವಕ ಮಂಡಲದವರು ಬಹಳ ಒಗ್ಗಟ್ಟಿನಿಂದ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಈ ಯುವಕ ಮಂಡಲದಲ್ಲಿ ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ, ಹಾಗೂ ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಆದರೆ ಯುವಕ ಮಂಡಲ ರಿಜಿಸ್ಟರ್ಡ್ ನರಿಂಗಣ ಅಂತ ಬಂದಾಗ ಅದೊಂದು ವೇದಿಕೆ, ಅದು ಒಂದು ಕುಟುಂಬದ ಥರ ಎಲ್ಲರೂ ಒಂದು ಇದರ ಒಳಗಡೆ ಬಂದಾಗ ಯಾವುದೇ ಜಾತಿ ಮತ ಭೇದ ಪಕ್ಷ ಇಲ್ಲದೆ ಬಹಳ ಒಗ್ಗಟ್ಟಿನಿಂದ ಬಹಳ ಶಿಸ್ತಿನಿಂದ ಏನು ಕಾರ್ಯಕ್ರಮವನ್ನು ಆಯೋಜಿಸ್ತೀರಿ. ಮೊನ್ನೆ ತಾನೇ ನಾನು ಹೇಳಿದ್ದೇನೆ, ಆಗಲೂ ಕೂಡ ಯುವಕ ಮಂಡಲ ರಿಜಿಸ್ಟರ್ಡ್ ತಂಡ ಮೊನ್ನೆ ಕೂಡ ನಾನು ಸತೀಶ್ ಪುಂಡಿಕೆ ಅವರ ಒಂದು ಸ್ಟೇಟಸಲ್ಲಿ ನೋಡಿದಾಗ ಆಯಿತು, ವಾಲಿಬಾಲಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಹೇಳಿ ಬಹಳ ಸಂತೋಷದ ವಿಷಯ.
ಸಾರ್ವಜನಿಕ ಗಣೇಶೋತ್ಸವಕ್ಕೂ ಇತಿಹಾಸ ಉಂಡು. ಸ್ವಾತಂತ್ರ್ಯದ ಬೇನ್ಮಾಯಿತು ಹೋರಾಟ ನಡುಂಟಿನ್ನೆಪ್ಪ ಬಾಲ ಗಂಗಾಧರ ತಿಲಕ್, ಲಾಲಾ ಲಜಪತ ರಾಯ್, ಬಿಪಿನ್ ಚಂದ್ರ ಪೂರ್ತಿ ನೇದಕ್ಕಮಾರ್ ಆಲ್ಮರೆ ಕುಡುಪಾಟಕ್ಕೆ ಬೇನ್ಮಾಯಿತು ಕಂಡುಬಿಟ್ಟಿಯವರು ತೆರುವಾಯ್ತಿಂತು ಸಾರ್ವಜನಿಕ ಗಣೇಶೋತ್ಸವ. ಹೀಗಂತೆ ಇತಿಹಾಸಕ್ಕೆ ತಿರಿಪಾಟ್ರೆ ಸೊರಪನಿ ನರಿಂಗಣ ಯುವಕ ಮಂಡಲ ಹಾಕ್ಯಂಟು ಉಂಟು ರಾಯತೆನೆದವು ಲತೀಫ್ ಕಾಫಿ ಕಾಡಿಚುಂಟು. ಯುವಕ ಮಂಡಲ ನರಿಂಗಾನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆಯಾಯ ಸಂದರ್ಭಕ್ಕೆ ಸರಿಯಾಗಿ ಹಲವಾರು ಇತಿಹಾಸಗಳನ್ನು ನೆನಪಿಸ್ತಕ್ಕಂಥ ಕೆಲಸ, ಅಂತಹ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸವನ್ನು ಯುವಕ ಮಂಡಲ ನಿರಂತರವಾಗಿ ಮಾಡ್ತಕ್ಕಂಥದ್ದು ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಸಾರ್ವಜನಿಕ ಗಣೇಶೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡೆಯನ್ನು ಆಯೋಜಿಸಿರ್ತಕ್ಕಂತಹದ್ದು ಕೂಡ ನಾವೆಲ್ಲ ಅಂದ್ಕೊಳ್ಬೋದು ಸಾರ್ವಜನಿಕ ಗಣೇಶೋತ್ಸವ ಅಂತ, ಆದರೆ ಅದರದೊಂದು ಇತಿಹಾಸ ಇದೆ. ಬಾಲಗಂಗಾಧರ ತಿಲಕರವರು, ಬಿಪಿನ್ ಚಂದ್ರ ಪಾಲ್ರಂಥವರು, ಲಾಲಾ ಲಜಪತ್ ರಾಯ್ರಂಥವರು ಆ ಸಂದರ್ಭದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯೋತ್ಸವವನ್ನು ತಂದುಕೊಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ಆ ಚಳವಳಿಯನ್ನು ಇನ್ನಷ್ಟು ಬಿಗಿಗೊಳಿಸಲಿಕ್ಕೆ ಅವರು ಕಂಡುಕೊಂಡಂತಹ ಮಾರ್ಗ ಅಂದಿನ ಗಣೇಶೋತ್ಸವವನ್ನು ಸಾರ್ವಜನಿಕ ಗಣೇಶೋತ್ಸವನ್ನಾಗಿ ಮಾಡಿರ್ತಕ್ಕಂತಹದ್ದು. ಯುವಕ ಮಂಡಲಕ್ಕೆ ತಲೆಮುಪ್ಪ ಜಿತೇಶ್ ಶೆಟ್ಟಿ ಪೂಂಜರ ಮನೆ ಮೇಲ್ತೆನ್ನೆರೆ ತಲೆಮುಪ್ಪ ಆಯ್ತಿಂತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಸುವರ್ಣ ಮಹೋತ್ಸವ ಕಮಿಟಿಯ ತಲೆಮುಪ್ಪ ಪ್ರೇಮಾನಂದ ರೈ, ಗ್ರಾಮ ಪಂಚಾಯತ್ ಸದಸ್ಯ ಸುಂದರ ಕೊಡಿಮಜಲ್, ಮುರಳೀಧರ ಶೆಟ್ಟಿ ಮೋರ್ಲಾ, ಯುವಕ ಮಂಡಲತೆ ಪಿರಾಕ್ರೆ ಜಂಡಾಮತೆ ತಲೆಮುಪ್ಪ ಶೇಖಬ್ಬ ನೀರ್ಮಾಡ್, ಯುವಕ ಮಂಡಲತೆ ಗೌರವ ತಲೆಮುಪ್ಪ ನವೀನ್ ಶೆಟ್ಟಿ ಮಂಗಲ್ಪಾಡಿ, ಕಲಿರ ವಿಭಾಗತೆ ಕಾರ್ಯದರ್ಶಿ ವಿಜಯ್ ಆರ್ ಸರ್ಕುಡೇಲ್, ಪಿರಾಕ್ರೆ ಗೌರವ ತಲೆಮುಪ್ಪಾಯಿ ವಿನೋದ್ ಸುವರ್ಣ, ಉದಯ ಶೆಟ್ಟಿ ಬಲೆತ್ತೋಡು, ಸುರೂತ್ಯ ಕಾರ್ಯದರ್ಶಿ ಪುನೀತ್ ಶೆಟ್ಟಿ ಪುಣಿಂಕೆದಡಿ ಈಗ ಮೇಲ್ತೆನೆಲಿದ್ದಾರೆ. ಚಂದ್ರಹಾಸ ಎಸ್ ಸರ್ಕುಡೇಲು ನನ್ನಿಚೊಂತು, ಪತ್ರಕರ್ತ ಸತೀಶ್ ಕುಮಾರ್ ಪುಂಡಿಕೈ ಮೇಲ್ತೆನೆ ರಿಲೇಸ್ ನಡಪಾಟಿತು. ನಿಂಗಲರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 ಮಂಗಿಲಾವಟ್ಟು ಎಂದೋರು ಒಕ್ಕಲಾವಟ್ಟು ಅಂಗಂತೆ ಏದೋರು ನಲ್ಲಲೇಸಿಂದೆಂಗೂ ಅವಡೆ ಪೂ ಚಮಚಿಂತಿಂದೆಂಗು ಅದೋರು ನೋಕೋಗೆ ಕೊಸಿ ಇಪ್ಪ ಪೂ ಚಮಕ್ರಂಗಮೇ ಒನ್ನಾಯ್ತು ஒரு ಸಂಘ ಉಂಡಾಕಿರಾರು. ಈ ಸಂಘತೆ ತೊಡಕತ್ತೆಲೇಸ್ ಮೈಕಾಲ್ತೆ ಪುರಭಾವಂತ ನಡೆದು ದಕ್ಷಿಣ ಕನ್ನಡ ಜಿಲ್ಲೆರೆ ಪೂ ಚಮಕ್ರೆ ದನಿಮಾರ ಸಂಘತೆ ತೊಡಕತ್ತೆಲೇಸ್ ಮೈಕಾಲ್ತೆ ಕುದ್ಮುಲ್ ರಂಗಾರಾವ್ ಪುರಭಾವಂತ ನಡೆದು ಮೂಡಬಿದರೆ ಆಳ್ವಾಸ್ ಸಂಸ್ಥೆರೆ ತಲೆಮುಪ್ಪ ಡಾಕ್ಟರ್ ಎಂ ಮೋಹನ್ ಆಳ್ವ ಮೇಲ್ತೆನೆರ್ಲೇಸ್ಗೆ ತೊಡಕ ಒಟ್ಟು ಮುಂಡಿ. ಹಬ್ಬ ಹರಿದಿನ ಬರುವಾಗ ಒಂದು ಸಭೆ ಸಮಾರಂಭ ಆಗುವಾಗ ಅದು ಎಷ್ಟು ಜನರ ಒಂದು ಹೂ ಅಂತ ಹೇಳುವಾಗ ನಾವು ಬಹಳ ಸುಲಭದಲ್ಲಿ ಹೇಳ್ತೇವೆ, ಆದರೆ ಹೂವನ್ನು ಬೆಳೆಸುವುದಿಲ್ಲಿ ಅದನ್ನು ಅದರ ಒಟ್ಟಿಗೆ ಕೆಲಸ ಮಾಡುವವರಿಷ್ಟು, ಇಡೀ ಅದನ್ನು ಹೂ ಕಟ್ಟುವವರಿಷ್ಟು, ಅದನ್ನು ಬಂದು ಮಾರುವವರೇನು, ಅದರ ಇಡೀ ದುಡ್ಡೇನು, ಅದರ ಬಜೆಟ್ ಏನು, ಇದನ್ನು ಒಮ್ಮೆ ಕೂತ್ಕೊಂಡ್ರೆ ನಮಗೆ ಅದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಒಬ್ಬಿಬ್ಬರ ಒಂದು ವಿಚಾರ ಅಲ್ಲ, ಇಡೀ ನಮ್ಮ ನಾಡಿನ ಬಹುಜನರ ಸಾವಿರಾರು ಜನರ ಒಂದು ರೀತಿಯ ಜೀವನ. ಈ ಇದರಲ್ಲಿ ಒಂದು ಮಾನವನ ಬದುಕಿದೆ, ಇದರಲ್ಲೇ ಬಹಳಷ್ಟು ಮೆರುಗು ಕೂಡ ಇದೆ. ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಧಾರ್ಮಿಕ ಆಗಲಿ, ಸಾಂಸ್ಕೃತಿಕವಾಗಲಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಕ್ಕೂ ಇದು ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತದೆ. ನಾವು ಮಾಡುವಂಥ ಡೆಕೋರೇಷನ್ ಇಲ್ಲದೆ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ವಿವಿಧ ಥರದ ಹೂಗಳು, ವಿವಿಧ ರೀತಿಯ ಬಣ್ಣಗಳು, ಇದೆಲ್ಲವೂ ಇದರ ಒಟ್ಟಿಗೆ ನಮ್ಮ ದೇಶಕ್ಕಿರುವ ಸಂಪ್ರದಾಯ, ಇನ್ನು ಬಂದಂಥ ಆಧುನಿಕತೆ, ಇದು ಎಲ್ಲವನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡಬೇಕಾಗ್ತದೆ. ಹೀಗೆ ಆಗುವಾಗ ನಮ್ಮ ಭೂಮಿಯಲ್ಲಿ ಇವತ್ತು ಕೇವಲ ನಮ್ಮ ದೇಶದಲ್ಲಿ ಅಲ್ಲ, ಇವತ್ತು ಇಡೀ ಜಗತ್ತಿನಲ್ಲಿ ಅದೆಷ್ಟು ಹೂಗಳು ಕಾಲಕಾಲದಲ್ಲಿ ಮೂಡ್ತವೆ. 2-3 ವರ್ಷ ಅಂತೂ ಒಂದು ಸಾಮಾನ್ಯವಾದಂಥ ಒಂದು ಸಾಂಕ್ರಾಮಿಕ ರೋಗಕ್ಕೆ ಹೆದರಿ ಅದಕ್ಕೆ ಭಯಪಟ್ಟುಕೊಂಡು ನಮ್ಮ ಇಡೀ ಅಲ್ಲೋಲ ಕಲ್ಲೋಲವನ್ನು ನಮ್ಮ ಜೀವನದಲ್ಲಿ ಮಾಡಿಕೊಂಡೇವೆ. ಎಲ್ಲ ಕ್ಷೇತ್ರಗಳಿಗೆ ಪೆಟ್ಟು ಬಿದ್ದರೂ ಕೂಡ ಇವತ್ತು ನಮ್ಮ ಈ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ನಮ್ಮ ಕಸುಬಿಗೆ ಭಾಳ ದೊಡ್ಡ ಪೆಟ್ಟು ಬಿದ್ದಿತ್ತು. ಅದರಿಂದ ಪುನಃ ಈಗ ಸ್ವಲ್ಪ ಪುನರ್ಚೇತನ ಆಗ್ತಾ ಇದೆ. ನಾವು ಇದನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಇನ್ನು ಯಾವ ಇದಕ್ಕೆ ಹೆದರದೆ ನಮ್ಮ ಕಸುಬನ್ನು ಬಹಳ ಚಂದ ರೀತಿಯಲ್ಲಿ ಈ ಲೇಸಲು ಪೂಬಾನಿ ಆಕ್ರೆ ಹಿರಿಯ ಆಲಯ ಫಕೀರಪ್ಪ, ಹಿಲರಿ ಎಸ್, ಗುರುದತ್ ಕಾಮತ್, ಪುರುಷೋತ್ತಮ್ ಕಾಮತ್ ಇಂಕ್ ಚಮ್ಮನಾಕಿದ್ದು ಆಧರಿಚಾರ. ಬೈಕಾಲ ದಕ್ಷಿಣ ಕ್ಷೇತ್ರತೆ ಶಾಸಕ ವೇದವಾಸ ಕಾಮತ್, ಕಾಮತ್ ಕ್ಯಾಟರರ್ಸ್ ರೆದ್ದನಿ ಸುಧೀಂದ್ರ ಕಾಮತ್, SCDCC ಬ್ಯಾಂಕ್ ರೆ ತಲೆಮುಪ್ಪ ಡಾಕ್ಟರ್ MN ರಾಜೇಂದ್ರ ಕುಮಾರ್, ಮೈಕಾಲ್ತೆ ಮೇಯರ್ ಪ್ರೇಮಾನಂದ ಶೆಟ್ಟಿ, ತುಳುಪಿಚ್ಚರ್ರೆ ಕಲಾವಿದ ದೇವದಾಸ್ ಕಾಪಿಕಾಡ್, ಸುಧಾಕರ ಕಾಮತ್, ಗೀತಾ ಸೌಂಡ್ಸ್ ರೆದ್ದನಿ ಅಶೋಕ್ ಕುಮಾರ್,
ಕ್ಯಾಟರಿಂಗ್ ಸಂಘತೆ ಜಿಲ್ಲರೆ ತಲೆಮುಪ್ಪ ರಾಜ್ಗೋಪಾಲ್ ರೈ, ಶಾಮಿಯಾನ ದನಿಮಾರ ಸಂಘತೆ ತಲೆಮುಪ್ಪ ಸೇವಿಯರ್ ಡಿಸೋಜಾ, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಜಿಲ್ಲರೆ ತಲೆಮುಪ್ಪ ಆನಂದ ಕುಂಪಲ, ಕಿಶೋರ್ ಕೊಟ್ಟಾರಿ, ಸಂಘತೆ ಸುರೂತೆ ಕಾರ್ಯದರ್ಶಿ ಸುಲಕ್ಷಣ್ ವೀರೈ, ಖಜಾಂಜಿ ವಿಲ್ಫ್ರೆಡ್ ಪಿಂಟೋ, ಗೌರವ ಸಲಹೆಗಾರ ಭರತ್ ಕೆ, ಸೂರಜ್ ನಾಯ್ಕ್ ಇಂಗ ಮೇಲ್ತೆನೆಲ್ಲಿನಾರ್. ಸಂಘತೆ ತಲೆಮುಪ್ಪ ಅಶ್ವಿತ್ ಕೊಟ್ಟಾರಿ ಬಿರ್ನರ್ಗ್ ಮರ್ಹಬ ಚೊಂತು, ಜಂಡಾಮತೆ ತಲೆಮುಪ್ಪ ಲಕ್ಷ್ಮೀನಾರಾಯಣ ಸುರೂತೆ ಪಲ್ಕ ಮುಂಡಿತ್ತು. ಸೌಜನ್ಯ ಹೆಗ್ಡೆ ಪಿನ್ನೆ ಸಾಯಿಲ್ ರೈ ಲೆಸ್ನರ್ ಪಾಟಿಯಾರ್. ಇಂಡತ್ತೆ ನಾಲ್ ಮಾಪ್ಲ ಪಿಂಜೈ ಜಂಡಾಲಂ ಸ್ವರ ಪನ್ಯಾಕು ಪೋಂಡಾರು ಅಂಗನಿದ್ದಕ್ಕೆ ಮುತ್ತು ಚೆರಿಯ ಮಕ್ಕ ಆದ್ರೆ ಬಲ್ತರೆ ಆರು ಚೊಲ್ರಿ ಅವ್ರು ಸವಾಲಿಕರು ಇಂಗನಿಕ ಮುತ್ತುಗು ಮೈಕಾಲ್ತಲೆಲ್ಲ ಬೇರೆ ಬೇರೆ ವ್ಯವಸ್ಥೆ ಉಂಡು, ಅದು ಪೈಸ್ತಂಕ್ ಮಾತ್ರ ಐತಿಕ್ಕರು. ಇದೇನ ಅರ್ಥಲು ಕುತ್ತಾರ್ನುಲ್ಲೆ ದುರ್ಗಾವಾಹಿನಿ ಮಹಿಳಾ ಮಂಡಲಸಲು ಪಾವತ್ತಂಕ ಬೇನ್ಮೈತು ಸ್ವರಪನಿಗೆ ಪೊಂಡ ಮಕ್ಕಳೇ ಬಲ್ತರೆ ವ್ಯವಸ್ಥೆ ಇರು. ಇದಕ್ಕೆ ಶಾಸಕ ಯುಟಿ ಖಾದರ್ ತೊಡಕ ಕೊಡ್ತು. ಚೆರಿಯ ಮಕ್ಕ ಉಲ್ಲೆ ಪೆಣ್ಣಿಂಗ ಸ್ವರಪನಿಗೆ ಪೋಯಂಗು ಅಂಗಲೆ ಮಕ್ಕಳ ಜವಾಬ್ದಾರಿ ಶಿಶುಪಾಲನಾ ಕೇಂದ್ರ ಎಡ್ತೊಂಡು. ಪುದಿಯದಾಯ್ತು ಉಂಡಾಯಿ ಈ ಕೇಂದ್ರತೆ ಲಾಭ ಸ್ವರಪನಿಗೆ ಪೋಂಡೆ ಪೆಣ್ಣಿಂಗ ಎಡ್ತೊಲ್ಲುಂಟು ಶಾಸಕ ಯುಟಿ ಖಾದರ್ ಚೊಂತು. ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಪಿನ್ನ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಕಾರത്തിൽ 300 ഗ്രാമത്തിലെ ദുർഗാവാഹിനി മഹിളാ മണ്ഡലത്തെ അടിയിൽ കുത്താറിൽ പുതിയതായിട്ട് തുടങ്ങി മക്കളെ ജവാബാരി നോക്കിയല്ലേ കേന്ദ്രത്തിക്ക് തുടക്ക കൊടുത്തു ഖാദർ മുണ്ടിತ್ತು. കേന്ദ്രത്തിക്ക് ಬಂಡೆ ಮಕ್ಕ ಗಟ್ಟಿಮುಟ್ಟಾಯಿತು ಇಕ್ಕೋನು ಐಕ್ಬೇನ್ಮಾಯಿಟ್ಟು ನಲ್ಲೆ ತೀಂದ್ರೆ ಬಸ್ತು ಅದರೊಟ್ಟಿಗೆ ಉಮ್ಮರೆ ಪಿಡ್ಸಕ್ಕಿಟ್ಟೋಣ ಅವರು. ಪೈಸಕಾರಿಗೆ ಡೇ ಕೇರ್ ಚೊಲ್ಲುರೆ ಸಂಸ್ಥೆ ಉಂಡು, ಆಯ್ಗೆ ಪಾವತ್ತೆಂಕ್ ಅಂಗತ್ಯ ವ್ಯವಸ್ಥೆ ಇಲ್ಲ. അങ്ങനെ ആയതിൽ ಕುತ್ತಾರ್ಲು ತೊಡಗಿಯ ವ್ಯವಸ್ಥೆ ಲಾಭ ಉಳ್ಳಾಲ್ತೆ ಆಲ್ಮಾರಿ ಕಿಟ್ಟೊಂಡು ಖಾದರ್ ಚೊಂತು. ಸಮಸ್ಯೆ ಚೆನ್ನಾಗಿ ಇವತ್ತು ಇರಬೇಕು. ಆದರೆ ಇವತ್ತು ಉದ್ಘಾಟನೆ ಆಗಿದೆ, ಆದಷ್ಟು ಮಕ್ಕಳಲ್ಲಿ ಬಂದು ಉತ್ತಮ ಆಗಲಿ. ಮುಂದಿನ ಯಾವುದು 9 ಮಕ್ಕಳ ಏನು ಜಾಸ್ತಿ ಬರ್ತದೆ, ಗೊತ್ತಾದ ನಂತರ ಜಾಸ್ತಿ ಬರ್ತಾರೆ. ಮತ್ತೆ ಅದು ನೀವು 1-2 ತಿಂಗಳಾಗುವಾಗ ನಿಮ್ಮ ಕಾರ್ಯವೈಖರಿ ಹೇಗಿದೆ ಅದು ನೋಡಿಕೊಂಡು ಬರುವಂಥದ್ದು. ನಿಮ್ಮ ಕಾರ್ಯವೈಖರಿ ಸರಿ ಇಲ್ಲ, 9ರಲ್ಲಿ ಮತ್ತೆ ಆರು ಇರುವುದಿಲ್ಲ ಇದಕ್ಕೆ. ಇದರ ನಂತರ ಈ ಉದ್ಘಾಟನೆ ಆದ ನಂತರ ಕೂತ್ಕೊಂಡು ನಿಮ್ಮ ಮಹಿಳಾ ಮಂಡಲದವರನ್ನು ಅಧಿಕಾರಿಗಳನ್ನು ನಾನು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಉತ್ತಮವಾಗಿ ತಗೊಂಡು ಹೋಗ್ಬೋದು. ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಟ್ಟರೆ ಆಗೋದಿಲ್ಲ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಾಗ ಇನ್ನೊಂದು ಅದ್ಭುತವಾಗಿ ಮಾಡೋದು ಅವಕಾಶ ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ನನಗೆಲ್ಲ ಶುಭಾಶಯ ನಾನು ಸಲ್ಲಿಸಿಕೊಟ್ಟು 300 ಗ್ರಾಮ ಪಂಚಾಯತ್ ತಲೆಮುಪ್ಪ ವಿಲ್ಫ್ರೆಡ್ ಡಿಸೋಜಾ ಮೇಲ್ತೆನೆ ತಲೆಮುಪ್ಪ ಆಯ್ತು. ಹಾಸ್ಪಿಟಲ್ ಆಗ್ಬೋದು, ಕನಚೂರು, ಪಾದಮೂರು ಇಲ್ಲಿ ಕೆಲಸ ಹೋಗುವವರ ತಾಯಂದಿರ ಮಕ್ಕಳನ್ನು ತಂದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ನೋಡಲಿಕ್ಕೆ ಒಂದು ಒಳ್ಳೆಯ ಒಂದು ಶಿಶು ಪಾಲನೆ ಕೇಂದ್ರ ಅಂತ ಹೇಳ್ಬೋದು. ಇಲ್ಲಿ ನೋಡುವಾಗ ನಮ್ಮ ಅದರ ಸೇವೆ ಮಾಡಲಿಕ್ಕೆ ಕೂಡ ನಮ್ಮ ಗ್ರಾಮದವರೇ ಇಲ್ಲಿ ಇದ್ದಾರೆ ಮತ್ತು ಬೇರೆ ಪಕ್ಕದ ಗ್ರಾಮದವರು ಸಹ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ತುಂಬ ಖುಷಿ ಆಗ್ತದೆ. ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಅಭಿನಂದಿಸ್ತೇನೆ. ಇದರ ಹಿಂದೆ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಗಣೇಶ್ ಗಟ್ಟಿ ಅವರು ತುಂಬ ವರ್ಕ್ ಮಾಡಿದ್ದಾರೆ. ಇದನ್ನು ರೆಂಟಿಗೆ ಈ ದುರ್ಗಾವಾಹಿನಿಯನ್ನು ಈ ಇಲಾಖೆಗೆ ರೆಂಟಿಗೆ ಅಂತ ಕೊಟ್ಟು ಇಲ್ಲಿನ ನಮ್ಮ 300 ಗ್ರಾಮದ ಮಕ್ಕಳನ್ನು ಒಳ್ಳೆಯ ಎಜುಕೇಶನ್ ಕೊಡಲಿಕ್ಕೆ ಅಂತ ಇಲ್ಲಿ ಸಂಜೆ ಹೊತ್ತು ಟ್ಯೂಷನ್ ಕೂಡ ಕೊಡ್ತಾರೆ. ಮಹಿಳಾ ಪಿನ್ನ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಡಾಮತೆ ನಿರ್ದೇಶಕ ಪಾಪಬೋವಿ, ಜಂಡಾಮತೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹರೀಶ್ ಕೆ, 300 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ ನಾಯಕ್, ಮಹಿಳಾ ಪಿನ್ನ ಮಕ್ಕಳ ಕಲ್ಯಾಣ ಇಲಾಖೆ ಪೆರ್ಮನೂರು ವಲಯತೆ ಮೇಲ್ವಿಚಾರಕಿ ಸೀತಾ, ಪಂಚಾಯತ್ ಸೊತ್ತಂಗಾಯೆ ರಾಧಾ ಪಿನ್ನ ಶಾಂತಿ, ಪೆರ್ಮನೂರು ವಲಯತೆ ಅಂಗನವಾಡಿ ಕಾರ್ಯಕರ್ತರಂಗ ಇನ್ನಾರ್. ಜಿಲ್ಲಾ ಪಂಚಾಯತ್ ಪಿರಾಕ್ರಿ ಸದಸ್ಯಾಯಿ ಧನಲಕ್ಷ್ಮಿ ಗಟ್ಟಿ ಬಿರ್ನರ್ಗ್ ಮರ್ಹಬ ಚೊಂತು, ಕುತ್ತಾರ್ ಅಂಗನವಾಡಿ ಕೇಂದ್ರತೆ ಟೀಚರ್ ಸುನೀತಾ ಗಟ್ಟಿ ಲೇಸ್ ನಡಪಾಟಿ. ಸಮಾಜത്തിലുള്ള പാവത്തങ്ക് ಬೇನ್ಮಾಯ್ತು ಮೇನತ್ತೆಡ್ತೊಂದಿಲ್ಲ ಇಸ್ಮಾಯಿಲ್ ಸಫೀರ್ ಬಿಸ ಎಲ್ಲರೂ ಗೊಂತೆ ಉಂಡು ಅಯಲ್ಗೆ ಡಾಕ್ಟರೇಟ್ ஒரு ಆಧಾರവും ಬಂದರು. ಇದೇ ನೇರத்தில் ಬೆಂಗಳೂರು ಅಯಲ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿயும் ಬಂದರು. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಪಿನ್ನೆ ಸೃಷ್ಟಿ ಸಂಸ್ಥೆ ಬೆಂಗಳೂರು ಇದರ ಕೂಡಾಟത്തിൽ ರಾಜ್ಯ ಮಟ್ಟത്തെ ಕರ್ನಾಟಕ ವೈಭವ ಲೇಸಲು ಕಲೆ ಸಾಹಿತ್ಯ ಪಿನ್ನೆ ಭಾಷೆಗೆ ಬೇನ್ಮಾಯ್ತು ಮೇನತ್ತೆಡ್ಕೆ ಆಲ್ಮಾರು ಕೊಡ್ಕರೆದಾಯಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾಜತ್ತು ಬೇನ್ಮಾಯ್ತು ಮೇನತ್ ಎತ್ತೊಂಡುಲೆ ಡಾಕ್ಟರ್ ಇಸ್ಮಾಯಿಲ್ ಶಾಫಿಗೆ ಕಿಟ್ಟಿರು. ಪ್ರಶಸ್ತಿ ಕೊಡ್ಕರೆ ಲೇಸ್ ಬೆಂಗಳೂರು ಚಾಮರಾಜಪೇಟೆರೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಿತು. ಕನ್ನಡ ಸಾಹಿತ್ಯದ ಒಡನಾಡಿಗಳಾಗಿರ್ತಕ್ಕಂಥ ಇಸ್ಮಾಯಿಲ್ ಶಫಿ ಅವರು ಸಾಹಿತ್ಯ ಸಮಾಜ ಸೇವೆ ಅದಲ್ಲೇ ಜನಪರವಾಗಿ ಮನೆಯಲ್ಲಿ ಇರತಕ್ಕಂಥ ಜನರಿಗೆ ಮನೆಯನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಮಂಗಳೂರು ಪ್ರದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ
ಬಂಧುವಾಗಿರ್ತಕ್ಕಂಥ ಇಸ್ಮೇಲ್ ಅವರಿಗೆ ನಾನು ಅತಿ ಗೌರವವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಎಲ್ಲ ಗಣ್ಯರು ಕೊಡಬೇಕು ಅಂತ ಕೇಳ್ಕೊಂಡು ಯಾವಾಗಲೂ ಸ್ಮೈಲ್ ಕೊಡ್ತಾ ಇರಲಿ, ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇರಲಿ. ಈ ಲೇಸಲು ಬೆಂಗಳೂರು ಬಸವನಗುಡಿ ಶ್ರೀ ಮಹಾಸಂಸ್ಥಾನಂಬ್ರೆ ಸ್ವಾಮಿ ಸಾತ್ವಿ ಯೋಗಿನಿ ಮಾತಾ ಕನ್ನಡತೆ ಯೇಸುದಾಸ್ ಚೊಲ್ಲುರಿ പേരെടുത്തതായി പാട്ടുകാരായ ശശിധർ കോട്ടെ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ ಪಿನ್ನ ಸೃಷ್ಟಿ ಸಂಸ್ಥೆಯ ತಲೆಮುಪ್ಪ ಡಾಕ್ಟರ್ ಇಸಾಕ್ ದೊಡ್ಡೇರಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಟ್ರಸ್ಟ್ ಇದರ ತಲೆಮುಪ್ಪ ವೆಂಕಟೇಶ್ ಗೌಡ ಅಖಿಲ ಕರ್ನಾಟಕ ನಾಮಫಲಕ ಕಲಾವಿದಮಾರ ಸಂಘತೆ ಬೆಂಗಳೂರು ತಲೆಮುಪ್ಪ ಡಾಕ್ಟರ್ ನೇತ್ರಾನಂದ MN, ಡಾಕ್ಟರ್ ಅನಂತ್ L ಜಂಡಕೇರಿ, ಹರೀಶ್ ಕುಮಾರ್ MA, ಜೂನಿಯರ್ ರಾಜ್ಕುಮಾರ್ പേരെടുത്തതായി ಡಾಕ್ಟರ್ KC ವೆಂಕಟರಾಮು പിന്നെ ಪರಿಸರವಾದಿ ಪರಿಸ ಚಂದ್ರಶೇಖರ್ ಅಂಗ ಲೇಸಲಿದ್ದಾರೆ. ಕಲೀಲು ಮಕ್ಕಳೇ ಮೇಲ್ಕೊನಂಡೆ ವಿಷಯത്തിൽ എല്ലാ ಸ್ಕೂಲು ಕಲಿ ನಡ್ನುಂಟುಂಡು. ಇದೇ ನೇರத்துக்கு ಮೈಕಾಲ ತಾಲೂಕು ಮಟ್ಟത്തെ ವಾಲಿಬಾಲ್ ಪಂತ ಜಪ್ಪಿನಮೊಗರುಲ್ಲಿ ಸಂತ ಜೋಸೆಫ್ ಸ್ಕೂಲ್ ಮೈದಾನದಲ್ಲಿ ನಡೆದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮೈಕಾಲ ದಕ್ಷಿಣ ವಲಯ ಪಿನ್ನೆ ಜಪ್ಪಿನಮೊಗರು ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ ಕೂಡಾಟത്തിൽ ತಾಲೂಕು ಮಟ್ಟത്തെ ವಾಲಿಬಾಲ್ ಕಲಿಪಂತ ಜಪ್ಪಿನಮೊಗರು ಸಂತ ಜೋಸೆಫ್ ಅನುದಾನಿತ ಸ್ಕೂಲ್ ಮೈದಾನത്തിൽ ನಡೆದು ಚರ್ಚೆರೆ ಪಾದ್ರಿ ಆಂಡ್ರೂ ಡಿಸೋಜ ಬೆಲಿಪಿಡಿ ಪಾಟಿತ್ತು ಮೇಲ್ತೆನೆ ರಿಲೇಸಿಗೆ ತೊಡಕ ಹೊಟ್ಟಿತು. ಅದರ ಪಿನ್ನೆ ಅಯಲ್ ಮುಂಡಿತ್ತು ಕಲಿಪಂತ ಏದಾಯಂಗೂ ಗೆಂದೋಗು ವೆನ್ಮೈತ್ ಅಕೇರಿ ತೋಲು ಕೋಸಿ ಸಾಕೊಂಡು ಆಯಂಗ್ ಗೆಂದ್ರೆದು ಒಂದು ಟೀಮ್ ಮಾತ್ರ ಐತಿಕ್ಕರು. ಅದಕ್ಕೆ ಬೇಜಾರಾವಂಟು ಮುನ್ನಲ್ತುಗು ನಂಗಮೇ ಗೆಂದರ ಚೊಲ್ಲೂರಿ ಧೈರ್ಯಕ್ಕನುಂಟು ತೆರಿಪಾಟಿತ್ತು. ಬಹುಶಃ ಅನೇಕ ಸಿದ್ಧತೆಗಳೊಂದಿಗೆ ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧಪಡಿಸಿ ಎಲ್ಲ ಶಾಲೆಗಳ ಶಿಕ್ಷಕರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಒಂದು ಪಂದ್ಯಾಕೂಟವನ್ನು ಏರ್ಪಡಿಸಿದೆ. ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣಕರ್ತರಾದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅವರ ಕಚೇರಿ ಹಾಗೂ ಎಲ್ಲ CRPOಗಳು ಹಾಗೂ ಎಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರುಗಳು ಹಾಗೂ ಎಲ್ಲ PTO ಎಲ್ಲ ಶಿಕ್ಷಕರು ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ತುಂಬ ಸಾಧನೆ ಮಾಡಿ ಪ್ರಯತ್ನ ಪಟ್ಟು ಈ ಮಕ್ಕಳನ್ನ ಸಿದ್ಧಪಡಿಸಿ ಎಲ್ಲೆಲ್ಲೋ ಅಷ್ಟು ದೂರದ ಶಾಲೆಗಳಿಂದ ಈ ಒಂದು ಬಜಾಲ ಶಾಲೆಯ ಕ್ಯಾಂಪಸ್ಗೆ ನೀವು ಕರೆತಂದಿದ್ದೀರಿ, ಅವರನ್ನ ಹುರಿದುಂಬಿಸಿದ್ದೀರಿ. ಈ ಒಂದು ನಮ್ಮ ಈ ಖಂಡಿತ ಮಂಗಳೂರಿಗೆ, ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಕೊಟ್ಟ ಈ ಕಾಣಿಕೆ. ಏಕೆಂದರೆ ಈ ಮಕ್ಕಳನ್ನ ನೀವು ತರಬೇತುಗೊಳಿಸಿ ಅವರನ್ನ ಇಂತಹ ಪಂದ್ಯಾಟಗಳ ಮೂಲಕ ಅವರಿಗೆ ಒಂದು ರೀತಿಯ ತರಬೇತಿಯನ್ನು ಕೊಟ್ಟು ಜೀವನದಲ್ಲಿ ಯಾವ ರೀತಿ ನಾವು ಖಂಡಿತವಾಗಿ ಎಲ್ಲ ಸಂದರ್ಭಗಳನ್ನ ಎದುರಿಸಿ ಜಯಿಸಿ ಗೆಲ್ಲುವಂತಹ ಒಂದು ವ್ಯಕ್ತಿತ್ವವನ್ನ, ಸದೃಢ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬಹುದು ಎಂಬುದನ್ನ ನೀವೆಲ್ಲರೂ ಕಲಿಸಿಕೊಟ್ಟಿದ್ದೀರಾ. ದೇಶത്തെ ವಾಲಿಬಾಲ್ ಟೀಮುಲು ಕಲಿಚೆ ಹಿರಿಯ ಕಲಿಗಾರ್ತಿ ಉಷಾ ರಾಜಾರಾಮ್ ಪಿನ್ನೆ ಮೈಕಲ ನಗರ ಪಾಲಿಕೆರೆ ಜಪ್ಪಿನಮೊಗರು ವಾರ್ಡ್ ಸದಸ್ಯಾಯಿ ವೀಣಾ ಮಂಗಳ ಕಲಿಪಂತಕ್ಕೆ ತೊಡಕ ಕೊಡ್ತಾರೆ. PT ಮಾಸ್ಟರ್ಮಾರ ಸಂಗತಿ ಜಿಲ್ಲರೆ ತಲೆಮುಪ್ಪ ಲಿಲ್ಲಿ ಪಾಯಸ್ ಪಿನ್ನೆ ಟೀಚರ್ ಚಂದ್ರಪ್ರಭಾಗ್ ಮೇಲ್ತೆನಲ್ಲಿ ಚಮ್ಮಲಾಕಿದ್ದು ಆಧರಿಚಾರ. ಪ್ರಾಥಮಿಕ ಸ್ಕೂಲ್ಲೆ ಮಾಸ್ಟರ್ಮಾರ ಸಂಗತಿ ತಾಲೂಕರೆ ತಲೆಮುಪ್ಪ ಜಗದೀಶ್ ಶೆಟ್ಟಿ, ತಾಲೂಕರೆ ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್, ಲಯನ್ಸ್ ಕ್ಲಬ್ ಮೈಕಾಲ ಸ್ಮಾರ್ಟ್ ಸಿಟಿರೆ ತಲೆಮುಪ್ಪ ಹರಿಪ್ರಸಾದ್ ರೈ, ಪಂಪುವೆಲ್ ಕಲ್ಪವೃಕ್ಷತೆ ಜಂಡಾಮತೆ ತಲೆಮುಪ್ಪ ಸತ್ಯಪ್ರಸಾದ್ ಶೆಟ್ಟಿ, PT ಮಾಸ್ಟರ್ಮಾರ ಸಂಗತಿ ತಾಲೂಕರೆ ತಲೆಮುಪ್ಪ ತ್ಯಾಗಂ ರೇಕಳ, ರಾಧಾಕೃಷ್ಣ ರಾವ್, ಜಯವಂತಿ ಸೋನ್ಸ್, ರಾಜಾರಾಮ್, ಬಜಾಲ್ ಸ್ಕೂಲ್ಲೆ ಬೆಲೆ ಟೀಚರ್ ಸರಿತಾ, ಸಿಸ್ಟರ್ ಲವಿಟಾ, CRP ಮೋಹನ್ ಪಿನ್ನೆ ಹರೀಶ್ ಕುಮಾರ್, ಟೀಚರ್ ಮಾರಾಯಿ ಶಾರದಾ, ಸಂಧ್ಯಾ, ಪ್ರಜ್ವಶ್ರೀ, ಚಂದ್ರಾವತಿ, ಬಾಬು ಮಾಸ್ಟ್ರು, ಸುದೀಪ್ ಜೈನ್ ಇಂಗ ಮೇಲ್ತೆನೆಲಿದ್ದಾರೆ. ಜಪ್ಪಿನಮೊಗರು ಸ್ಕೂಲ್ಲೆ ಬೆಲೆ ಟೀಚರ್ ದೇವಕಿ ಬಿರ್ನರ್ಗ್ ಮರ್ಹಬ ಚೊಂತು, CRP ಗೀತಾ ಸಲ್ದಾನ ನನ್ನಿ ಚೊಂತು. ತಾಲೂಕು PT ಮಾಸ್ಟರ್ಮಾರ ಸಂಗತಿ ರವಿಶಂಕರ್ ಸುರೂತೆ ಪಲ್ಕಮುಂಡಿತ್ತು. PT ಮಾಸ್ಟರ್ಮಾರ ಸಂಗತಿ ಸುರೂತೆ ಕಾರ್ಯದರ್ಶಿ ಮೋಹನ್ ಶಿರ್ಲಾಲ್ ಲೇಸ್ ನಡಪಾಟಿತ್ತು. 10వ ಸ್ಕೂಲು ರಾಷ್ಟ್ರೀಯ ಕ್ರೀಡಾ ನಾಲಾಚರಣೆ ನಡೆದಿತ್ತು. ಈ ಲೇಸಲು
ಸಾಧನೆ ಆಕೆ ಬೇರೆ ಬೇರೆ ಮಾಸ್ಟರ್ಮಾರು PT ಮಾಸ್ಟರ್ಮಾರ್ನಿಗೆ ಚಮ್ಮನ ಹಾಕಿತ್ತು ಆಧರಿಸಿದರು. PT ಮಾಸ್ಟರ್ಮಾರ ಸಂಘ ಮೈಕಾಲ ದಕ್ಷಿಣ ವಲಯ, ಕಾವೇರಿ ಲಯನ್ಸ್ ಕ್ಲಬ್ ಮೈಕಾಲ, ಉಷಾ ಕ್ರೀಡಾ ಸಂಘ, ಅತ್ತಾವರ ಸರ್ಕಾರಿ ಸ್ಕೂಲ್ ಇದರ ಕೂಡಾಟದಲ್ಲಿ ರಾಷ್ಟ್ರೀಯ ಕ್ರೀಡಾ ನಾಲಾಚರಣೆ ಕೊಂಡುತ್ತು. ಕಲೆಯಲ್ಲಿ ಸಾಧನೆಗೆ ಕಲಿಕಾರ್ಗೆ ಚಮ್ಮನತ್ತೆ ಲೇಸ್ ಅತ್ತಾವರ ಸ್ಕೂಲು ನಡೆಯಿತು. ಮೈಕಾಲ ಲಯನ್ಸ್ ಕ್ಲಬ್ ಕಾವೇರಿ ಇದರ ತಲೆಮುಪ್ಪ ಅನುರಾಧ ಶರತ್ ಬಿಲ್ಕಿರಿ ಪಿಡಿಪಾಟಿತ್ತು ಮೇಲ್ತೆನ್ನರ ಲೇಸ್ಗೆ ತೊಡಕು ಕೊಡ್ತಿತ್ತು. ಮೈಕಾಲ ದಕ್ಷಿಣ ವಲಯ ಕ್ಷೇತ್ರದ ಶಿಕ್ಷಣಾಧಿಕಾರಿ ಈಶ್ವರ್ ಮೇಲ್ತೆನ್ನರೆ ತಲೆಮುಪ್ಪಾಯಿತಿಂತು. ಮೈಕಾಲ ವಿಶ್ವವಿದ್ಯಾನಿಲಯತೆ PT ವಿಭಾಗತೆ ಜಂಡಾಮತೆ ನಿರ್ದೇಶಕ ಡಾಕ್ಟರ್ ಕೇಶವಮೂರ್ತಿ ಟಿ, ಸಂಪನ್ಮೂಲ ವ್ಯಕ್ತಿಯಾಯ ಶಾನ್, ಬಸ್ ದನಿಮಾರ ಸಂಗತೆ ಪಿರಾಕ್ರೆ ತಲೆಮುಪ್ಪ ದಿಲ್ರಾಜ್ ಆಳ್ವಾ. ಮೈಕಾಲ ದಕ್ಷಿಣ ವಲಯ ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ KS, ರವಿಶಂಕರ್ ನೀಲಾವರ, ಅತ್ತಾವಲ ಸ್ಕೂಲ್ ಕಮಿಟಿ ತಲೆಮುಪ್ಪ ಪದ್ಮನಾಭ, ತಾಲೂಕುರೆ PT ಮಾಸ್ಟರ್ಮಾರ ಸಂಗತೆ ಸುರೂತೆ ಕಾರ್ಯದರ್ಶಿ ಮೋಹನ್ ಶೀಲ್ರಾಲ್, ಶೇಖರ್ ಕಡ್ತಲ ಇಂಗ ಮೇಲ್ತೆನೆಯಲ್ಲಿದ್ದಾರೆ. ಡಾಕ್ಟರ್ ಕೇಶವಮೂರ್ತಿ ಟಿ, ಲಿಲ್ಲಿ ಪಾಯಸ್, ಏರೋಬಿಕ್ಸ್ ರೇ ಸಂಪನ್ಮೂಲ ವ್ಯಕ್ತಿಯಾಯ ಶಾನ್, ಸರ್ಕಾರತೆ ಹಿರಿಯ ಪ್ರಾಥಮಿಕ ಸ್ಕೂಲೆ ಕುಪ್ಪೆ ಬದವು ಊಟೆ 35 ವರ್ಷ ಮೇನತ್ತಿರ್ತೆ ಅಸುಂತ ಮೇರಿ ಸಿಕ್ವೇರ, ಮಳಲಿ ಸರ್ಕಾರತೆ ಸ್ಕೂಲ್ ಟೀಚರ್ ಅಂಬಿಕಾ, BM ಸ್ಕೂಲ್ ಉಳ್ಳಾಲ್ತೆ PT ಮಾಸ್ಟರ್ ಜನೆಟ್ ಮಾಬೆನ್, ಅನುದಾನ ಇಲ್ಲಾತೆ ಸ್ಕೂಲ್ಲೆ PT ಟೀಚರ್ ಮೈಕಾಲ ಹೋಬಳಿರೆ ಮಾರ್ಗರೆಟ್ ಡಿಸೋಜಾ, ಭಗವತಿ ಸ್ಕೂಲ್ಲೆ ಶಿವಪ್ರಸಾದ್, ಗುರುಪುರ ನವಚೇತನ ಸ್ಕೂಲ್ಲೆ ರಾಜೇಶ್, ಭಾರತ್ ಸ್ಕೂಲ್ಲೆ PT ಮಾಸ್ಟರ್ ಪ್ರೀತಮ್ ಕೋಟ್ಯಾನ್, ಕಾಸಿಯಾ ಸ್ಕೂಲ್ ರೇ NCC ರೇ ಮಾಸ್ಟರ್ ಅರುಣ್ ಪ್ರಸಾದ್ ರೈ, ರಾಮಕೃಷ್ಣ ಹರೇಕಳ ಸ್ಕೂಲ್ಲೆ PT ಮಾಸ್ಟರ್ ತ್ಯಾಗಂ ಹರೇಕಳ, ತಿರುವೈಲ್ ಸ್ಕೂಲ್ಲೆ PT ಮಾಸ್ಟರ್ ಗೋಪಾಲ ಇಂಕ್ ಚಮ್ಮನಾಕಿತ್ತು ಆಧರಿಚಾರು. PT ಮಾಸ್ಟರ್ ಸಂಗತಿ ತಲೆಮುಪ್ಪ ಲಿಲ್ಲಿ ಪಾಯ ಸುರೂತೆ ಪಲ್ಕ ಮುಂಡಿತ್ತು ಮಾಸ್ಟರ್ ಪ್ರದೀಪ್ ನನ್ನಿಚೊಂತು, ಅತ್ತಾವರ ಸ್ಕೂಲ್ಲೆ ಟೀಚರ್ ಸುಚೇತ ಲೇಸ್ ನಡಪಾಟಿ. ಎಲ್ಲ ಮೊತ್ತಲು ತಾಲೂಕು ಜಿಲ್ಲಾ ಮಟ್ಟത്തെ ಬೇರೆ ಬೇರೆ ಕಲಿಪಂತ ಸ್ಕೂಲು ನಡುನುಂಟುಂಡು. ಇದೇನೇ ಅರ್ಥಗೆ ಕೋಟೆ ಪುರ್ತೂಲಲ್ಲಿ ಟಿಪ್ಪು ಸುಲ್ತಾನ್ ಸ್ಕೂಲು ಪ್ರತಿಭಾ ಕಾರಂಜಿ ನಡೆಯಿತು. ಅದು ಉಳ್ಳಾಲ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಇದ್ದಿದ್ದು. ಇದರ ತೊಡಕತೆ ಲೇಸ್ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಪಿನ್ನ ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮೈಕಾಲ ದಕ್ಷಿಣ ವಲಯ, ಸಮೂಹ ಸಂಪನ್ಮೂಲ ಕೇಂದ್ರ ಉಳ್ಳಾಲ ಪಿನ್ನೆ ಕೋಟೆಪುರ ಟಿಪ್ಪು ಸುಲ್ತಾನ್ ಹಿರಿಯ ಪ್ರಾಥಮಿಕ ಸ್ಕೂಲ್ ಇದರ ಕೂಡಾರತ್ತಲು ಟಿಪ್ಪು ಸುಲ್ತಾನ್ ಸ್ಕೂಲು ಕ್ಲಸ್ಟರ್ ಮಟ್ಟത്തെ ಪ್ರತಿಭಾ ಕಾರಂಜಿ ಪಂತ ನಡೆಯಿತು. ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ KS ಲೇಸ್ಗೆ ತೊಡಕು ಕೊಡ್ತಿತ್ತು. ಅದರ ಭಿನ್ನ ಮುಂಡ್ಯಾಯಲು ಬದಲಾಯಿ ಇಂಡತ್ತೆ 4 ಮಕ್ಕಳೊಟ್ಟ ಉಲ್ಲೆ ಪ್ರತಿಬೇರೆ ಪರ್ತುಕೊನರೋಗು ಪ್ರತಿಭಾ ಕಾರಂಜಿ ಪೋಲ್ತೆ ಲೇಸ್ ನಲ್ಲೋರ ಅವಕಾಶ ಆಯ್ತಿಕ್ಕರು. ಪಂತದಲ್ಲಿ ಕೂಡ್ರಂಗಲ ಮೇಲೋ ಜವಾಬ್ದಾರಿಕ್ಕರು. ಆದರೆ ಮೀರೋಗು ತೀರ ಅಂತ ಹೇಳ್ಚೊಂತು. ಇವತ್ತು ನಡೆಯುವಂತಹ ಎಲ್ಲ ಸ್ಪರ್ಧೆಗಳ ಮಾಹಿತಿ ಆ ಪ್ರತಿಭಾ ಕಾರಂಜ ವೃಕ್ಷದಲ್ಲಿ ತೆರೆಮರೆಯಲ್ಲಿ ಅವಿತುಕೊಂಡಿದೆ. ಅದನ್ನ ಹೊರಗಿಡುವಂತಹ ಒಂದು ಕಾರ್ಯಕ್ರಮವನ್ನ, ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಜವಾಬ್ದಾರಿಯ ಕೊಟ್ಟಂತಹ ಜವಾಬ್ದಾರಿಯನ್ನ ನಿರ್ವಹಿಸುವಂಥದ್ದನ್ನು 2 ರೀತಿಯಲ್ಲಿ ನಾನು ಗಮನಿಸಿದ್ದೇನೆ. ಒಂದು, ಜವಾಬ್ದಾರಿ ಕೊಟ್ಟಿದ್ದಾರೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡುವಂಥದ್ದು. ಮತ್ತೊಂದು, ಅತ್ಯಂತ ಪ್ರೀತಿಪೂರ್ವಕವಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಲಿಕ್ಕೆ ನನಗೊಂದು ಅವಕಾಶ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ರೀತಿಯಲ್ಲಿ ನಿರ್ವಹಿಸ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಸಂಸ್ಥೆಯವರು ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅನ್ನುವಂಥದ್ದನ್ನು ನಾನು ಮತ್ತೆ ವಿವರಿಸಿ ಹೇಳಬೇಕಾಗಿಲ್ಲ. ಎಲ್ಲ ಆತ್ಮೀಯ ಶಿಕ್ಷಕ ವೃಂದದವರೇ, ಒಂದು ಅಂಶವನ್ನು ನಾವೆಲ್ಲರೂ ಇಲ್ಲಿ ಗಮನಿಸಲೇಬೇಕಾದಂತಹದ್ದು, ಇಲ್ಲಿ ಸ್ವಾಗತ ಕೋರುವಂತಹ ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಗಮನಿಸಿರ್ಬೋದು. ಆ ಮಕ್ಕಳು 5 ಮಕ್ಕಳು ಬಂದರು ಸ್ಟೇಜಲ್ಲಿ. ಬಂದು ಆ ಸ್ವಾಗತ ಆಗ್ತಾ ಇರುವಾಗ ಪ್ರತಿಯೊಬ್ಬರು ಯಾರ ಮುಖವನ್ನು ನೋಡಲಿಲ್ಲ, ನಮ್ಮಷ್ಟಕ್ಕೆ ನಾವು ನಗಾಡ್ತಾ ಇದ್ದೆವು. ನಾನಲ್ಲಿ ಕೂತಾಗ ನನ್ನ ಎದುರಿಗೆ 4 ಮುಖಗಳಿತ್ತು, ನಾನು ಅವರನ್ನೇ ನೋಡ್ತಾ ಇದ್ದೆ. ನಾನು ಮಾತನಾಡುವಂಥದ್ದು ಎಲ್ಲರೂ ನೆಗಡ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲದೆ ಪ್ರತಿಯೊಬ್ಬರು ಅವರಲ್ಲಷ್ಟಕ್ಕೆ ನೆಗಡ್ತಾ ಇದ್ರು. ಅದು ವಿಶೇಷವಾಗಿದ್ದಂಥದ್ದು ಇವರ ನಗು ಆಗಿತ್ತು. ನನಗೆ ತುಂಬ ಹೊತ್ತು ನೋಡಿದೆ ನಾನು. ಮತ್ತೆ ನೋಡುವಾಗ ಎಲ್ಲರ ಮುಖದಲ್ಲೂ ಆ ನಗು ಇತ್ತು. ಯಾರು ನೆಗಡಿಸಿದಂಥದ್ದಲ್ಲ, ಆ ಕೇವಲ ಮುಗ್ಧ ಮನಸ್ಸುಗಳು, ಮುಗ್ಧ ಮುಖಗಳು ನಮ್ಮ ಮುಖದಲ್ಲಿ ಒಂದು ನಗುವಿನ ಭಾವವನ್ನು ತಂದಂಥದ್ದು ನೀವು ಗಮನಿಸಿರಬಹುದು. ಏನಿಲ್ಲ, ಆ ಮಕ್ಕಳು ಜಸ್ಟ್ ಮಾತಾಡಲಿಲ್ಲ, ಏನಿಲ್ಲ. ಆ ಒಂದು ವಿಶೇಷವಾದಂಥ ನಗು ನಮ್ಮೆಲ್ಲರಲ್ಲೂ ಒಂದು ಚೈತನ್ಯವನ್ನು ತಂದದ್ದು ನಾವೆಲ್ಲರೂ ಗಮನಿಸಿರ್ಬೋದು. ಗಮನಿಸದಿದ್ರೆ ಈಗ ಅಂತರಾವಲೋಕನ ಮಾಡಿ ನೋಡಿ, ನಾವೆಲ್ಲರೂ ಒಂದು ಖುಷಿ ಪಟ್ಟಿದ್ದೇವೆ ಅದನ್ನು. ಅದು ನಿಜವಾಗಿ ಜೀವನದಲ್ಲಿ ಚೈತನ್ಯವನ್ನು ತರುವಂಥ ಅಂಶ. ಇತ್ತೀಚಿನ ದಿನ ನಾವೆಲ್ಲರೂ ಗಮನಿಸಿರ್ಬೋದು, ನಗ್ಲಿಕ್ಕೆ ಅವಕಾಶ ಸಿಗುವಂಥ ತುಂಬ ಕಡಿಮೆ, ಮನಪೂರ್ವಕವಾಗಿ ನಗ್ಲಿಕ್ಕೆ ಸಿಗುವಂಥ ಅವಕಾಶಗಳು ತುಂಬ ಕಡಿಮೆ. ಆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಉದ್ದೇಶ, ಮೂಲ ಉದ್ದೇಶ ಒಂದು ಆಗಿರ್ಬೋದು, ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥದ್ದು. ಅದರ ಜೊತೆಗೆ ಆಗ್ತಿರುವಂಥ ಕೆಲಸ ಈ ಅವಕಾಶಗಳು ಸಿಗುವಂಥದ್ದು. ಮೇಲ್ತೆನೆರೆ ತಲೆಮೂಪ ಉಳ್ಳಾಲ ದರ್ಗಾತೆ ತಲೆಮೂಪ ಆಯ್ ಅಬ್ದುಲ್ ರಶೀದ್ ಹಾಜಾರ್ ಮುಂಡಿತ್ತು. ಮಕ್ಕ ಪಡಿಪುರ ಕಾಲದಲ್ಲಿ ಕಿಟ್ಟಿಯ ಅವಕಾಶತೆ ಲಾಭ ಎಡ್ತಲೋನವರು. ಇದು ಮುನ್ನಲ್ತೆ ಜೀವನத்துக்கு தேர்வு காற்று.
ಪ್ರತಿಭೆ ಪರ್ತುಕೊನಂಡೆ ಲೇಸ್ಗೆ ഞങ്ങളെ സംസാര മാസ്റ്റർമാർ എപ്പത്തും സഹായാക്കാറ് കല്ലാപ്പുലു ആസാദ് സ്കൂൾ തുടങ്ങിയതിൽ പിന്നെ ഊർത്തെ മക്ക അവിടെ പോയാറ് ആയങ്കവിടെ 10ನೇ ക്ലാസ്സിൽ ವಿಜ್ಞಾನತೆ ಟೀಚರ್ಮಾರೇ ಇಲ್ಲ ಹಿಂಗಂತೆ ಸಮಸ್ಯೆ ತೀರ್ಕರೆ ಕೋಸಿ ಅಧಿಕಾರಿಂಗ ಹಾಕೊಂಡು ಅಲ್ಲಿ ತೆರಿಪಾಟಿತ್ತು. ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯೋತ್ಸವ ಒಂದು ಉತ್ತಮವಾಗಿ, ಯಾಕೆಂದರೆ ಅದು ಉತ್ತಮವಾಗಿ ಆಗಬೇಕು ಅಂತ ಹೇಳಿಕೆ, ಯಾಕೆಂದರೆ ಇಲ್ಲಿ ಕೋಟೆಪುರದಲ್ಲಿ ಆಗುವಂಥ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಅದಕ್ಕೊಂದು ಶಿಸ್ತುಬದ್ಧವಾಗಿದೆ, ಅದು ಯೋಜನೆಬದ್ಧವಾಗಿದೆ. ಅದಲ್ಲದೆ ಅದು ಪ್ರಶಸ್ತಿ ಪಡೆಯುವಂಥ ಒಂದು ಕಾರ್ಯಕ್ರಮ ಕೂಡ ಆಗಿದೆ ಅಂತೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ಮೂಲಕ ನಮ್ಮ ಮಕ್ಕಳ ಪ್ರತಿಭೆ ಹೊರಬರಲಿ ಅಂತ ಆಶಿಸಿಕೊಂಡು ಈ ಶಿಕ್ಷಣ ಇಲಾಖೆ ನಮ್ಮ ಈ ಸಂಸ್ಥೆಯಲ್ಲಿ ಇದನ್ನು ಆಯೋಜಿಸಲಿಕ್ಕೆ ಕಾರಣಕರ್ತರಾಗಿದೆ. ಅದಕ್ಕೆ ನಾನು ಶಿಕ್ಷಣ ಇಲಾಖೆಯನ್ನು ಕೂಡ ಅಭಿನಂದಿಸುತ್ತಾ ಎಲ್ಲ ಇಲ್ಲಿ ಭಾಗವಹಿಸಿದಂಥ ಶಿಕ್ಷಕ ವೃಂದದವರಿಗೆ, ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಿ BRP ತಹಸೀನ್ ಕೋಟೆಪುರ ಬೆಲೆಪಲ್ಲಿರೆ ತಲೆಮುಪ್ಪ ಅಬ್ಬಾಸ್ ಆಜಾರ್, PT ಮಾಸ್ಟರ್ಮಾರ ಸಂಗತೆ ಜಿಲ್ಲೆರೆ ತಲೆಮುಪ್ಪಾಯೆ ಲಿಲ್ಲಿ ಪಾಯಸ್, ಬೆಲೆ ಮಾಸ್ಟರ್ಮಾರ ಸಂಗತೆ ತಾಲೂಕು ತಲೆಮುಪ್ಪ ಜಯವಂತಿ ಸೋನ್ಸ್, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ AK ಮೊಯ್ದೀನ್ ಹಾಜಾರ್, ದರ್ಗಾತೆ ಸದಸ್ಯ ಹಮ್ಮಬ್ಬ, ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ಸುರೂತೆ ಕಾರ್ಯದರ್ಶಿ ಆಸಿಫ್ ಅಬ್ದುಲ್ಲಾ, ಸದಸ್ಯರೇ ಅಬ್ದುಲ್ ರಹಮಾನ್ ಹಮ್ಮಬ್ಬ, ಅನುದಾನ ಇಲಾಖೆ ಸ್ಕೂಲ್ ಟೀಚರ್ ತಂಗಳ ಸಂಗತೆ ಜಿಲ್ಲೆರೆ ತಲೆಮುಪ್ಪ KMK ಮಂಜನಾಡಿ, ಪರಿಸರ ಪ್ರೇಮಿ ಮಾಧವ್ ಉಳ್ಳಾಲ್, CRPI ಹರೀಶ್ ಕುಮಾರ್, ರಹೇನಾ, ಕುಮುದಿನಿ, ಗೀತಾ ಶೆಟ್ಟಿ, ವಿಲ್ಮಾ ಡಿಸೋಜಾ, ನಳಿನಿ, ಅನಿತಾ, ನಿರ್ಮಲಾ, ಉಳ್ಳಾಲ ಇಸ್ಲಾಹಿ ಸ್ಕೂಲ್ ಬೆಲೆ ಟೀಚರ್ ಸುಮಂಗಲ ಇಂಗ ಮೇಲ್ತೆನೆಲಿದ್ದಾರೆ. ಟಿಪ್ಪು ಸುಲ್ತಾನ್ ಸ್ಕೂಲ್ ಬೆಲೆ ಮಾಸ್ಟರ್ MH ಮಲಾರ್ ಬಿರ್ನರ್ ಮರ್ಹಬ ಚೊಂತು, ರಫೀಕ್ ಮಾಸ್ಟರ್ ಲೇಸ್ಗ್ ನಡಪಾಟಿತ್ತು. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗ ಅಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇನೇ ಅರ್ಥ ನಿಂಗಲೆ ಮುನ್ನಲ್ ಬಂಡ ಅತ್ತಾರ್ತಲು ನೋಕಿ ಹೊಂಟಿಕ್ಕರು ನಂಗಲೆ ನಿಂಗಲೆ ಪಿರ್ಸತೆ ಚಾನೆಲ್ ಪೊಸಕುರಲ್.